ಮಾರುತಿ ಸುಜುಕಿ 3ನೇ ಆವೃತ್ತಿಯ ಸ್ವಿಫ್ಟ್ ಕಾರನ್ನು ನಗರದ ಕುಂಟಿಕಾನ್ ಜಂಕ್ಷನ್ನಲ್ಲಿರುವ ಭಾರತ್ ಆಟೋ ಕಾರ್ ಶೋರೂಮ್ನಲ್ಲಿ ಗುರುವಾರ ಬಿಡುಗಡೆಗೊಂಡಿತು. ಮಾರುತಿ ಸುಜುಕಿ 3ನೇ ಆವೃತ್ತಿಯ ಸ್ವಿಫ್ಟ್ ಕಾರನ್ನು ಉದ್ಯಮಿ BS ಶೆಟ್ಟಿ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಇದೇ ವೇಳೆ ಭಾರತ್ ಆಟೋ ಕಾರ್ಸ್ ಮಂಗಳೂರಿನ ಆಡಳಿತ ನಿರ್ದೇಶಕ ಸುಧೀರ್ ಎಂಪೈ ಮಾತನಾಡಿ, ಸ್ವಿಫ್ಟ್ ಮೊದಲ ಆವೃತ್ತಿಯನ್ನು 2005ರಲ್ಲಿ ಬಿಡುಗಡೆ ಮಾಡಿದ್ದೆವು. ಮಂಗಳೂರಿನಲ್ಲಿ ಸುಮಾರು 10,000 ಸ್ವಿಫ್ಟ್ ಕಾರ್ ಚಲಿಸುತ್ತಿವೆ. 3ನೇ ಆವೃತ್ತಿಯ ಸ್ವಿಫ್ಟ್ ಕಾರು ಇದೀಗ ಬಿಡುಗಡೆಗೊಂಡಿತು. ಈಗಾಗಲೇ 150ಕ್ಕೂ ಹೆಚ್ಚಿನ ಕಾರುಗಳು ಬುಕ್ಕಿಂಗ್ ಆಗಿವೆ ಎಂದು ತಿಳಿಸಿದರು. From Bharat Auto Cars sold about 5,000 cars, and maybe in Mangalore about 10,000 Swifts are running with us and co-dealer sale. So that's one of the highest sold cars in this region. ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಡೆನ್ನಿಸ್ ಗೋನ್ಸಾಲಿಸ್ ಮಾತನಾಡಿ, ಸ್ವಿಫ್ಟ್ ಕಾರ್ ಬಿಡುಗಡೆಯಾದ ಮೊದಲ ವರ್ಷದಲ್ಲಿಯೇ 60,000 ಕಾರುಗಳು ಮಾರಾಟವಾಗಿವೆ. 2 ಬಾರಿ ಇಂಡಿಯನ್ ಕಾರ್ ಎಟ್ ದಿ ಇಯರ್ ಅವಾರ್ಡ್ ಲಭಿಸಿದೆ. 2017ರಲ್ಲಿ ಒಟ್ಟಾರೆ 16 ಲಕ್ಷ ಸ್ವಿಫ್ಟ್ ಕಾರು ಮಾರಾಟವಾಗಿವೆ ಎಂದು ಹೇಳಿದರು. Sold 60,000 cars in the market, and in 2006 the same Swift got one of the best award, that's the Indian Car of the Year. And again 2007, because initially Swift was launched in only one variant, that is the petrol. And 2007, it has come in the diesel variant with the 1.3 liter diesel engine. ಕಾರ್ತಿಕ್ ಪುತ್ರನ್ ಕಾರಿನ ವಿಶೇಷತೆಯನ್ನ ವಿವರಿಸಿದರು. The benefit of this hardtop platform is one of the things is it is safety, rigid and the stability. So after that, what the looks from front when you look at the car, the aggressive grills what you see, that this is the new one. What the grills we have seen, the new design, and also this Swift has the projector headlights also with the ERL. ಕಾರ್ಯಕ್ರಮದಲ್ಲಿ ಭಾರತ್ ಆಟೋ ಕಾರ್ಸ್ನ ಅಧ್ಯಕ್ಷ ಸುಬ್ರಾಯ್ ಎಂಪೈ, ಭಾರತ್ ಆಟೋ ಕಾರ್ ನಿರ್ದೇಶಕ ಆನಂದ್ ಜಿ ಪೈ, ಪ್ರಧಾನ ವ್ಯವಸ್ಥಾಪಕ ವಿಶ್ವಕುಮಾರ್, ಸೇಲ್ಸ್ ಮ್ಯಾನೇಜರ್ ಶಿವಕೀರ್ತಿ ಮೊದಲಾದವರು ಉಪಸ್ಥಿತರಿದ್ದರು. ಭಾರತ್ ಆಟೋ ಕಾರ್ಸ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಸುಜ್ಲಾನ್ ಜಯಶಾಂತಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಿಶೋರ್ ಕುಮಾರ್ ವಂದಿಸಿದರು. ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.